ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಯಾದಂಥ ಅಡುಗೆಯನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ದೀಪಾ ಕೆ ಶೆಟ್ಟಿ. ಯಾವೆಲ್ಲ ರುಚಿಕರವಾದಂಥ ಖಾದ್ಯಗಳು ನಮಗೆ ಹೇಳ್ಕೊಡ್ತಾರೆ, ಬನ್ನಿ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ತೆ. ಸೊ ನೀವು ನಮ್ಮ ಕಿಚನ್ಗೆ ಫಸ್ಟ್ ಟೈಮ್ ಬರ್ತಾ ಇರುವಂಥದ್ದು ಅಲ್ವಾ? ತಾವೇನು ಮಾಡ್ಕೊಂಡಿದ್ದೀರಿ? ನಾನು ಈಗ ಹೌಸ್ ವೈಫು, ಅಂದರೆ ಟೀಚರ್ ಆಗಿ ಲೆಕ್ಚರ್ ಆಗಿ ಮತ್ತು ಟ್ಯುಟೋರಿಯಲ್ ಕ್ಲಾಸಲ್ಲಿ ಟೀಚ್ ಮಾಡ್ತಾ ಇದ್ರಿ. ಓಕೆ. ಸೊ ಅಂದರೆ ಲೆಕ್ಚರರ್ ಆಗಿಯಾ ಟೀಚರ್ ಆಗಿ? ಫಸ್ಟ್ ಟೀಚರ್ ಆಗಿದ್ದೆ, ನಂತರ ಲೆಕ್ಚರ್ ಆದೆ. ಮತ್ತೆ ಏನೋ ವೈಯಕ್ತಿಕ ಕಾರಣಗಳಿಂದ ಕೆಲಸ ಬಿಟ್ಟು ಮನೆಯಲ್ಲಿ ಟ್ಯುಟೋರಿಯಲ್ ಕ್ಲಾಸ್ ಮಾಡಿ ಟೀಚ್ ಮಾಡ್ತಾ ಇದ್ದೆ. ಈಗ ಅಂದರೆ ಅದು ಕೂಡ ಬಿಟ್ಟೆ. ಯಾವ ಕ್ಲಾಸ್ಗೆ ಟೀಚ್ ಮಾಡ್ತಾ ಇದ್ರಿ? ಯಾವ ಕ್ಲಾಸ್ಗೆ? ಮತ್ತೆ ನಾನು ಹೈಸ್ಕೂಲಲ್ಲಿ ಇರುವಾಗ ಇದು ಟೆಂಪರರಿ ಪೋಸ್ಟ್ ಸೋಷಿಯಲ್ ಸ್ಟಡೀಸ್ ಮತ್ತು ಇದು ಕನ್ನಡ ಮಾಡ್ತಾ ಇದ್ದೆ. ಅಂದರೆ ಒಂದು ಅಡ್ಜಸ್ಟ್ಮೆಂಟ್ಗೆ ಅಂತ ಓದದ್ದು. ಮತ್ತೆ ಪುನಃ PG ಡಿಪ್ಲೊಮಾ ಮಾಡಿದ್ದೆ. ನಾನು ಹೈಸ್ಕೂಲಿಗೆ ಕಂಪ್ಯೂಟರ್ ಕ್ಲಾಸ್ ಮಾಡ್ತಾ ಇದ್ದೆ. ಮತ್ತು ಅದೇ ನಾನು ಓದ್ಕೊಂಡೇ ಮಕ್ಕಳಿಗೆ ಟೀಚ್ ಮಾಡಿಕೊಂಡೇ MA ಮಾಡಿದ್ದೆ MBA. ಹಾಗೆ ಕಾಲೇಜಿಗೆ ಒಂದೂವರೆ ವರ್ಷ ಟೀಚ್ ಮಾಡಿದ್ದೆ. ಕಲಿಯುವುದು ಕಲಿಸೋದು ಎಲ್ಲ ಕೂಡ ಆಗ್ತಾ ಇತ್ತು. ಎಲ್ಲ ಕೂಡ. ಇವತ್ತು ನಮಗೆ ಯಾವ ಅಡುಗೆಯನ್ನು ಹೇಳ್ಕೊಡ್ತೀನಿ? ನಾನು ಅಂದರೆ ಗೀ ರೈಸ್ ಮಾಡ್ಬೇಕಂತಿದ್ದೆ. ಎಲ್ಲರೂ ಮಾಡ್ತಾರೆ, ಆದರೆ ನಮ್ಮ ಸ್ಟೈಲಲ್ಲಿ ಗೀ ರೈಸ್ ಮಾಡ್ತೇನೆ. ಹಾಗೆ ಆಂಧ್ರ ಸ್ಟೈಲಲ್ಲಿ ಚಿಕನ್ ಸ್ಪೈಸಿ ಚಿಕನ್ ಮಾಡ್ಬೇಕಂತ ಇದ್ದೆ. ಅದಕ್ಕೆ ಕಾಂಬಿನೇಷನ್ ಹೇಗೆ? ಒಳ್ಳೆ ಕಾಂಬಿನೇಷನ್ ಆಗ್ತದೆ. ಅಂದರೆ ಮಕ್ಕಳಿಗೆಲ್ಲ ಮಾಡ್ತಾರೆ ಮನೆಯಲ್ಲಿ, ಹಾಗೆ ಎಲ್ಲ ಅಭ್ಯಾಸ. ಓಕೆ, ಸರಿ. ಹಾಗಾದ್ರೆ ಕಿಚನ್ಗೆ ಹೋಗೋಣ. ಓಕೆ, ಥ್ಯಾಂಕ್ ಯು. ಎಸ್ ಮೇಡಮ್. ಸೊ ಫಸ್ಟ್ ಈಗ ನಮಗೆ ಯಾವ ರೆಸಿಪಿಯನ್ನು ಹೇಳ್ಕೊಡ್ತಿದ್ದೀವಿ? ನಾನು ಗೀ ರೈಸ್ ಮಾಡ್ತಾ ಇದ್ದೇನೆ. ಗೀ ರೈಸ್ ಯಾವುದಕ್ಕೂ ಕೂಡ ಆಗುತ್ತೆ, ವೆಜ್ಗೆ ನಾನ್ ವೆಜ್ಗೆ ಎಲ್ಲದಕ್ಕೂ ಕೂಡ. ಸ್ಟಾರ್ಟ್ ಮಾಡೋ? ಓಕೆ. ಏನು ಕೊಡಲಿ? ನನಗೆ ಫಸ್ಟ್ ಕುಕ್ಕರ್ ಬೇಕು. ನನಗೆ ಕುಕ್ಕರಲ್ಲೇನಾ? ಸ್ಪೂನ್ ತಗೊಂಡು ಮೊದಲು ಎಣ್ಣೆ ಹಾಕ್ತಾ ಇದ್ದೇನೆ. ಮತ್ತು ನೆಕ್ಸ್ಟ್ ತುಪ್ಪ ಹಾಕ್ತೇವೆ. ತುಪ್ಪ ಹಾಕಬೇಕಾ? ಹಾಂ. ಸೊ KC ಅವರ ಶುದ್ಧ ಹಸುವಿನ ತುಪ್ಪ. ಸೊ ಯಾವುದೇ ಎಣ್ಣೆ ಜೊತೆಗಾಗಲಿ ಹಾಗೆ ನೀವು ಇದು ಹಾಕೊಂಡ್ರು ಕೂಡ ಒಳ್ಳೆ ಬ್ಲೆಂಡ್ ಕೂಡ ಆಗುತ್ತೆ, ಟೇಸ್ಟ್ ಕೂಡ ಒಳ್ಳೆಯದಾಗಿ ಕೊಡುತ್ತೆ. ಹಾಕ್ಲಾ? ಹಾಕಿ. ಇನ್ನು ಬೇಕಾ? ಹಾಂ, ಸಾಕು. ಇದು ಬಿಸಿ ಆಗ್ತಾ ಇರುವಾಗ ನೆಕ್ಸ್ಟ್ ಇನ್ನು ಇದನ್ನು ಹಾಕ್ಬೇಕು. ಸ್ವಲ್ಪ ಇದಕ್ಕೆ ನೀರು ಹಾಕಿ, ಈ ಚಕ್ಕೆ ಲವಂಗಿಗೆ ಸ್ವಲ್ಪ ಹಾಕಿದರೆ ಒಳ್ಳೇದಾಗ್ತದೆ. ಯೂಶ್ವಲಿ ನಾವು ಅದನ್ನು ಹಾಗೆ ಇದು ಹಾಕೊಂಡ್ಬಿಡ್ತೀವಿ. ನಮ್ಮ ಇದರಲ್ಲಿ ಅಂದರೆ ಅದು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿದ್ರೆ ಒಳ್ಳೆ ಟೇಸ್ಟ್ ಕೂಡ ಬರ್ತದೆ ಮತ್ತು ಸ್ಮೆಲ್ ಕೂಡ ಜಾಸ್ತಿ ಆಗ್ತದೆ ಅಂತ ಹಾಕಿ ಲವಂಗ ಹಾಕ್ತಾ ಇದ್ದೇನೆ. ಮತ್ತು ಸ್ಟಾರ್, ಚಕ್ಕೆ, ಇದು ಪುಲಾವ್ ಎಲೆ ಅಂತ ಎಲ್ಲ ಖಡ ಗರಂ ಮಸಾಲ ಎಲ್ಲ. ಸ್ವಲ್ಪ ಕಾಳು ಮೆಣಸು, ಅದು ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ರುಚಿಗೆ ಎಷ್ಟು ಬೇಕು ಅಷ್ಟು. ಸ್ವಲ್ಪ ದ್ರಾಕ್ಷಿ ಹಾಕ್ತಾ ಇದ್ದೇನೆ. ಬೀಜ ಹಾಕ್ತೇನೆ. ದ್ರಾಕ್ಷಿ, ಗೋಡಂಬಿ ಎಲ್ಲವೂ ಕೂಡ, ಎಲ್ಲ ಗರಂ ಮಸಾಲ, ದ್ರಾಕ್ಷಿ, ಗೋಡಂಬಿ. 2 ಪೀಸ್ ಕಾಯಿ ಮೆಣಸು ಹಾಕ್ತೇನೆ. ಕಾಯಿ ಮೆಣಸು, ಈರುಳ್ಳಿ ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಬ್ರೌನ್ ಆಗಬೇಕು ಈರುಳ್ಳಿ. ಸೊ ನೀವು ಸ್ಕೂಲಲ್ಲಿ ಮಕ್ಕಳಿಗೆ ಕಲಿಸ್ತಾ ಇದ್ರಿ ಅಂತ ಹೇಳಿದ್ರಿ, ಅದು ಸಾಧಾರಣ ಒಂದು ಎಷ್ಟು ವರ್ಷ ಮಾಡಿದ್ರಿ? ನಾನು ಅಂದರೆ ಹೆಚ್ಚು ವರ್ಷ ಮಾಡಿದೆ, 2 ವರ್ಷ ಮಾಡಿದೆ ಹೈಸ್ಕೂಲಿಗೆ. ಮತ್ತು ಕಾಲೇಜಿಗೆ 1 ವರ್ಷ ಮಾಡಿದೆ. ಮತ್ತು ನನಗೆ ಮ್ಯಾರೇಜ್ ಆಯಿತು ಕಾಲೇಜಲ್ಲಿ. ಓ, ಆಗ ಅಂದರೆ ನೀವು ಮುಂಚೆ. ಮತ್ತು ಸಾಧಾರಣ ಹೋದ 2 ವರ್ಷದ ಮುಂಚೆ ತನಕ ಟ್ಯೂಷನ್ ಕೊಡ್ತಾ ಇದ್ದೆ, SLC ತನಕ ಮಕ್ಕಳಿಗೆ. 10th ಸ್ಟ್ಯಾಂಡರ್ಡ್ ಕನ್ನಡ ಮತ್ತು ಸೋಷಿಯಲ್ ಸ್ಟಡೀಸ್. ಅಂದರೆ ಈಗಿನ ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆಲ್ಲ ಕನ್ನಡ ಕಷ್ಟ ಆಗ್ತದೆ. ಮತ್ತು ಈಗ ನಮಗೆ 2 ಪುಟ್ಟ ಮಕ್ಕಳಿದ್ದಾರೆ ದೊಡ್ಡವರು. ನಾನು ಅವರಿಗೆ ಕಲಿಸಂದರೆ ಅವರಿಗೆಲ್ಲ ಟ್ಯೂಷನ್ಗೆ ಹಾಕಲಿಲ್ಲ. ಎಲ್ಲ ಆಲ್ರೌಂಡರ್ ನನ್ನ ಮಕ್ಕಳು, ಅವರ ಹಿಂದುಗಡೆನೇ ಇದ್ದೇನೆಲ್ಲ. ಅಪ್ಪ ಸ್ವಲ್ಪ ದೂರ ಫುಲ್ ಟೈಮ್ ಟೀಚರ್.
ಫುಲ್ ಟೈಮ್ ಮನೆಯಲ್ಲೇ ಟೀಚರ್, ಮಕ್ಕಳಿಗೋಸ್ಕರ ಮನೆಯಲ್ಲಿ ಟೀಚರ್. ಮಕ್ಕಳಿಗೋಸ್ಕರ. ಮತ್ತು ಸಂಘ ಸಂಸ್ಥೆಗೆಲ್ಲ ಹೋಗ್ತಾ ಇದ್ದೇನೆ. ಇದು ಇದು ಈ ಸಲದ್ದು ನಾವು ಬಂಟ ಸಂಘದ್ದು ಮಹಿಳಾ ವಿಭಾಗದಲ್ಲಿ ಆರ್ಗನೈಸಿಂಗ್ ಸೆಕ್ರೆಟರಿ ಆಗಿದ್ದೇನೆ. ಮತ್ತು ನಮ್ಮ ಶಾರದಾ ಮಾತೃ ಮಂಡಳಿಯಲ್ಲಿ ವೈಸ್ ಸೆಕ್ರೆಟರಿ ಆಗಿದ್ದೇನೆ. ಹಾಗೆಲ್ಲ ಕೆಲಸ. ಮತ್ತು ಭಜನೆಗೆಲ್ಲ ಹೋಗ್ತಾ ಇದ್ದೇನೆ. ಶ್ರೀನಿಧಿ ಭಜನಾ ಮಂಡಳಿಯಲ್ಲಿ ಇದ್ದೇನೆ. ಹಾಗೆ ಭಜನೆಗೆ ಹೋಗ್ತಾ ಇದ್ದೇನೆ. ಅಂದರೆ ಫುಲ್ ಬ್ಯುಸಿಯಾಗಿರ್ತೇನೆ ಹಾಗೆ. ಸೊ ಫುಲ್ ಆಕ್ಟಿವ್ ಆಗಿ ಇರಬೇಕು ಒಟ್ಟಲ್ಲಿ. ನೀವು ಅದು ವರ್ಕಿಂಗೇ ಆಗಬೇಕು ಅಂತ ಎಲ್ಲ ಆಕ್ಟಿವ್ ಆಗಿರ್ಬೇಕು ಅಂದ್ರೆ ಇಂಥ ಅಂದ್ರೆ ಮನೆ ಕೆಲಸ ಮಾಡಿಕೊಂಡು. ಮತ್ತೆ ನಮ್ಮ ಮನೆಗೆ ಸ್ವಲ್ಪ ಪ್ರಾಯದವರು ಇದ್ದಾರೆ, ಅಂದರೆ ಅವರದ್ದೆಲ್ಲ ಸೇವೆ ಮಾಡಿಕೊಂಡು ಹಾಗೆ. ಓ, ಸೋಷಲ್ ಸರ್ವಿಸ್ ಕೂಡ. ಹೌದು, ಯಾಕೆಂದರೆ ನಾನು ಅವ್ರ ಕೆಲಸ ಬಿಟ್ಟದೇ ಅವರಿಗೋಸ್ಕರ ಆ್ಯಕ್ಚುಲಿ. ಓ, ಮನೆಯಲ್ಲಿ ಅಂದರೆ ಹೌದು ಹೌದು. ಬ್ರೌನ್ ಆಗ್ತಾ ಬಂತು. ಈಗ ನಾನು ಸ್ವಲ್ಪ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇನೆ ಸ್ವಲ್ಪ. ಜಾಸ್ತಿ ಬೇಡ, ಸ್ವಲ್ಪ ಸಾಕು, ಸ್ವಲ್ಪ ಮಾಡ್ತಾ ಇದ್ದೇನೆ. ಇದು ಸ್ಮೆಲ್ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಹಾಲು ಹಾಕ್ತಾ ಇದ್ದೇನೆ. ಅಂದರೆ ಇದು ಹಾಲು ಹಾಕಿದರೆ ತುಂಬ ಟೇಸ್ಟ್ ಜಾಸ್ತಿ ಬರ್ತದೆ. ಕೆಲವರೆಲ್ಲ ಹಾಕಲ್ಲ, ಅಂದರೆ ಕೆಲವರೆಲ್ಲ ಹಾಕ್ತಾರೆ ಅಷ್ಟೇ. ಹಾಲೆಲ್ಲ ಹಾಕಿದರೆ ಇದು ಅಂದರೆ ತುಂಬ ಹೊತ್ತು ಇಟ್ಟರೆ ಏನು ಹಾಳಾಗೋದಿಲ್ಲ, ಅಂದರೆ ಹಾಳಾಗೋದಿಲ್ಲ. ನಾವು ಮಾಡ್ತೇವೆ ಮನೆಯಲ್ಲಿ. ಅಂದರೆ ಮಧ್ಯಾಹ್ನ ತನಕ ಏನಾಗೋದಿಲ್ಲ ಮಕ್ಕಳಿಗೆ. ಅಕ್ಕಿ ಹಾಕ್ತೇನೆ ಮಧ್ಯಾಹ್ನ, ಮಕ್ಕಳು ಬರೋ ತನಕ ಏನಾಗಲ್ಲ, ಒಳ್ಳೇದಿರ್ತದೆ. ಸ್ವಲ್ಪ ಅಕ್ಕಿ ಇದರಲ್ಲಿ ಫ್ರೈ ಆಗಬೇಕು. ಮೊಸರು ಹಾಕ್ತೇನೆ. ಮೊಸರು ಹಾಕಿದ್ರೆ ಸ್ವಲ್ಪ ಜಾಸ್ತಿ ಗರಿ ಗರಿಯಾಗಿ ಬರ್ತದೆ, ಟೇಸ್ಟಿಗೆಲ್ಲ ಒಳ್ಳೇದಾಗ್ತದೆ. ಹಾಲು ಮೊಸರು ಎಲ್ಲ ನಾವು ಎಲ್ಲ ಹಾಕ್ತೇವೆ, ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕಲ್ಲ, ಸ್ವಲ್ಪ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಹಾಕ್ಕೊಳ್ತೇವೆ ಸ್ವಲ್ಪ. ಅಂದರೆ ನಾವು ಒಂದು ಗ್ಲಾಸ್ ಅಕ್ಕಿ ತಗೊಂಡ್ರೆ ಅದರ ಡಬ್ಬಲ್, ಅಂದರೆ 2 ಗ್ಲಾಸ್ ಅಕ್ಕಿ ತಗೊಂಡು ಹಾಕ್ಬೇಕಾ ಈಗ? ಹಾಕಬೇಕು. ಓಕೆ, ನಿಮ್ಮ ಅಳತೆ ಇದಿತ್ತು, ಸೊ ಅದರ ಪ್ರಕಾರವೇ ಹಾಕ್ಕೊಳ್ಳೋಲ್ಲ. ಹೌದು, 2 ಗ್ಲಾಸ್. ಇದು ಸ್ವಲ್ಪ ಪುದೀನ ಸೊಪ್ಪು ಹಾಕ್ತಾ ಇದ್ದೇನೆ. ಅಂದರೆ ಒಟ್ಟಿಗೆ ಅದು ಇದಾಗುವಾಗ ಕುಕ್ ಆಗುವಲ್ಲಿ ಸರ್ವ್ ಮಾಡ್ತಾ ಇದ್ದೇನೆ ಅದಕ್ಕೆ. ಇದು ಕೊತ್ತಂಬರಿ ಸೊಪ್ಪು, ಅಂದರೆ ಟೇಸ್ಟಿಗೆಲ್ಲ ಒಳ್ಳೆಯದಾಗ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು. ಇದಂತೂ ಫುಲ್ ಡಿಫ್ರೆಂಟ್ ಆಗೇ ಇದೆ ಇಲ್ದಿದ್ರು. ಸೊ ಈ ಗೀ ರೈಸ್ ಯೂಶ್ವಲಿ ನಾವು ಹಾಲು ಹಾಕೋದಿಲ್ಲ, ಹಾಲು ಹಾಕಿದ್ರು ತೊಂದರೆ ಇಲ್ಲ, ಮೊಸರು ಹಾಕೋದಿಲ್ಲ, ಹಾಕ್ತೀವಿ ನಾವು. ಅಂದರೆ ಮಕ್ಕಳಿಗೆಲ್ಲ ಒಳ್ಳೇದಾಗ್ತದೆ. ಮತ್ತು ಮಕ್ಕಳಿಗೆ ಪುದೀನ ಹೀಗೆ ಡೈರೆಕ್ಟ್ ಕೊಟ್ಟರೆಲ್ಲ ಚಟ್ನಿ ಮಾಡಿದ್ರೆ ತಿನ್ನಲ್ಲ. ಇದರಲ್ಲೆಲ್ಲ ಮಕ್ಕಳಿಗೆ ಆರೋಗ್ಯ ಎಲ್ಲ ಉಂಟಲ್ಲ. ಹಾಗೆ ನಂದು 2 ವಿಸಿಲ್ ಹಾಕಬೇಕು, ಮುಚ್ಚಬೇಕು. ಸೊ ಇದು 2 ವಿಸಿಲ್ ಬರೋವರೆಗೂ ನಾವು ವೇಟ್ ಮಾಡಬೇಕಷ್ಟೇ ಅಲ್ಲ? ಹೌದು. ಸೊ ನೀವು ಹೇಳಿದ್ರಿ ಇದು ಸ್ಕೂಲಲ್ಲಿ ನೀವು ಸೋಷಿಯಲ್ ಸ್ಟಡೀಸ್ ಮತ್ತು ಕನ್ನಡ ಹೇಳ್ಕೊಡ್ತೀವಿ. ಕನ್ನಡ ಅಂದರೆ ನಾನು ಆ್ಯಕ್ಚುಲಿ BCom ಸ್ಟೂಡೆಂಟ್. ನಾನು PGDCA ಡಿಪ್ಲೊಮಾ ಮಾಡಿದ್ದು ಕಂಪ್ಯೂಟ್ರಲ್ಲಿ. ಕಾಲೇಜಿಗೆ ಕಂಪ್ಯೂಟರ್ ಟೀಚ್ ಮಾಡ್ತಾ ಇದ್ದೆ. ಮತ್ತು ನಾನು ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ MA ಮಾಡಿದ್ದು. ನನಗೆ ಕಲಿಬೇಕಂತ ಆಸೆ ಇತ್ತು. ಮತ್ತು ಡಾಕ್ಟರೇಟ್ ಮಾಡಲಿಲ್ಲ, ಅರ್ಧದಲ್ಲಿ ಎಲ್ಲ ತಂದು ಬುಕ್ಸ್ ಎಲ್ಲ ತಂದಿಟ್ಟು ಅದಕ್ಕೆ ಅಲ್ಲೇ ನಿಲ್ತೋಯ್ತು. ಮತ್ತೆ ಅಂದರೆ ಎನ್ಕರೇಜ್ ಎಲ್ಲ ಸಿಗಲಿಲ್ಲ ಅಷ್ಟು. ಮತ್ತು ಏನೋ ವೈಯಕ್ತಿಕವಾಗಿ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಸಮಸ್ಯೆ ಆಯಿತು ಅದಕ್ಕೋಸ್ಕರ. ಮತ್ತು ಹಿಂದಿ ಲ್ಯಾಂಗ್ವೇಜಲ್ಲಿ ಮಾಡಿದ್ದು ನಾನು ಹಿಂದಿ. ಆ್ಯಕ್ಚುಲಿ BCom ಸ್ಟೂಡೆಂಟ್. ಆಗ ನಮಗೆ ಇದು BEdಗೆಲ್ಲ ಕೊಡ್ತಾ ಇರಲಿಲ್ಲ, ಡೈರೆಕ್ಟ್ MAನೇ ಮಾಡಿದ್ದು. ಆಗ BEd ಕಂಪಲ್ಸರಿ ಅಲ್ಲ, ಕೊಡ್ತಾ ಇರಲಿಲ್ಲ. ಕಾಮರ್ಸ್ ಸ್ಟೂಡೆಂಟ್ಗೆ ಕೊಡ್ತಾ ಇರಲಿಲ್ಲ. ಈಗ ಕೊಡ್ತಾರೆ ಕಾಮರ್ಸ್ ಸ್ಟೂಡೆಂಟ್ಗೆ. ಓಕೆ, ಅಂದರೆ ನಾವು ಕಲಿಸ್ಲಿಕ್ಕೆ ಇಚ್ಛೆ ಇದ್ರೂ ಕೂಡ BCom ಸ್ಟೂಡೆಂಟ್ ಇದ್ರೆ ಕೊಡ್ತಾ ಇರಲಿಲ್ಲ. ಒಂದು 2000 ತನಕ ಕೊಡ್ತಾ ಇರಲಿಲ್ಲ, 2005 ತನಕ. ಮತ್ತೆ ಕೊಡ್ತಾ ಇದ್ರು ಅವರು. ಈಗ ಎಲ್ಲದರಲ್ಲಿ ಕೊಡ್ತಾರೆ. BCom ಸ್ಟೂಡೆಂಟ್ಗೆ ಆರ್ಟ್ಸ್, BSc ಎಲ್ಲ ಇಲ್ದಿದ್ರು ಆವಾಗ ಕರೆಕ್ಟ್ ಅಲ್ಲ ಅಲ್ವಾ? ಟೀಚಿಂಗ್ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರು ಕೂಡ ಬರೀ ಆರ್ಟ್ಸ್ ಅವ್ರಿಗೆ ಮಾತ್ರ ಬಹುಶಃ. ಮತ್ತೆ ನಾನು ಆ್ಯಕ್ಚುಲಿ ನನಗೆ ಟೀಚಿಂಗ್ ಇಂಟ್ರೆಸ್ಟ್ ಇರಲಿಲ್ಲ. ಪಪ್ಪ ಯಾವಾಗಲೂ ತುಂಬ ಎನ್ಕರೇಜ್ ಮಾಡ್ತಾಯಿದ್ರು, ಕಲಿಯಿರಿ ಟೀಚರ್ ಆಗಿ ಮಾಸ್ಟರ್. ನಮ್ಮ ಪಪ್ಪನಿಗೆ ಒಂದು ಬಾರಿ ಆಸೆ, ಟೀಚರ್ ಆಗಿ ಮಾಸ್ಟರ್ ಆಗಿ ಅಂತ. ಹಾಗೆ ಕಲಿತದ್ದು. ಮತ್ತು ಆ್ಯಕ್ಚುಲಿ ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗಲಿಕ್ಕೆ ತುಂಬ ಇಷ್ಟ ಇತ್ತು. ನಾನು ಹೋಗಿದ್ದೆ, ಎಕ್ಸಾಮ್ ಎಲ್ಲ ಕಟ್ಟಿದೆ. ಇದು ನಿಮ್ಮ ಮಂಗಳೂರು ಸ್ಟೇಡಿಯಮ್ದಲ್ಲಿ ಎಲ್ಲ ನಮಗೆ ವೈಯಕ್ತಿಕ ಎಕ್ಸಾಮ್ ಇತ್ತು, ಮತ್ತು ಫಿಸಿಕಲ್ ಟೆಸ್ಟ್ ಎಲ್ಲ ಇತ್ತು. ಬ್ಯಾಂಗ್ಳೂರಿಗೆಲ್ಲ ಹೋಗಿದೆ. ಮತ್ತು ನಾನು ಅದರಿಂದ ಆ್ಯಕ್ಟಿವ್ ಆಗಿದ್ದೇನೆ, ಯಾವುದರಲ್ಲಿ ಅಂದರೆ ಇಲ್ಲೇ ಬೆಳಿಲ್ಲ. ಅದಕ್ಕೋಸ್ಕರ ತುಂಬ ಆಕ್ಟಿವ್ ಇದ್ದವ್ರಿಗೆ ಸುಮ್ಮನೆ ಮನೆಯಲ್ಲಿ ಕುತ್ಕೊಳ್ಳಿ ಅಂದ್ರೆ ಆಗೋದಿಲ್ಲ. ಸೊ ಅದರಲ್ಲೇ ಗೊತ್ತಾಗುತ್ತೆ ನೀವು ಎಲ್ಲ ಸಂಘ ಸಂಸ್ಥೆಯಲ್ಲಿ ಕೂಡ ತೊಡಗಿಸ್ಕೊಂಡಿದ್ದೀರಿ, ಭಜನಕ್ಕೆ ಹೋಗ್ತೀರಿ. ಅದಕ್ಕೂ ಕೂಡ ನಾವು ನಮ್ಮ ಸಮಯವನ್ನ ಹಾಕ್ಬೇಕಾಗುತ್ತೆ. ಅಂದರೆ ನಮ್ಗೊಂದು ಖುಷಿ ಸಿಗ್ತದೆ ಮನೆಯಲ್ಲೇ ಕುತ್ಕೊಂಡ್ರೆ. ಇಷ್ಟು ಕಲಿತು ಬೇಜಾರಾಗ್ತದೆ ಮನೆಯಲ್ಲಿ ಕುತ್ಕೊಂಡ್ರೆ. ನನಗೆ TV ನೋಡಿ ಎಲ್ಲ ಟೈಮ್ ವೇಸ್ಟ್ ಮಾಡೋದಿಲ್ಲ ನಾನು ಜಾಸ್ತಿ. ನನಗೆ ಅಂದರೆ ಆ್ಯಕ್ಟಿವ್ ಆಗಿರಬೇಕು ನಮ್ಮ ಮಕ್ಕಳಿಗೋಸ್ಕರ ಆದರೂ.
ಮತ್ತು ಮಕ್ಕಳಿಂದ ಇಡ್ತೇನೆ ಜಾಸ್ತಿ, ಯಾಕೆಂದರೆ ನಮ್ಮ ಮಕ್ಕಳು ಇಬ್ಬರು ಕೂಡ ಆಲ್ರೌಂಡರ್. ಅಂದರೆ ಅವರು ಕಲಿತಿದ್ದಾರೆ ನಿಮ್ಮ ಮಕ್ಕಳು? ನನ್ನ ಮಗಳು ಪ್ರಣಮೆ ಶೆಟ್ಟಿ ಅಂತ 9th ಸ್ಟ್ಯಾಂಡರ್ಡಲ್ಲಿ ಇದ್ದಾಳೆ, ಮಗ ಪ್ರತ್ವಿಕೆ ಶೆಟ್ಟಿ ಫಸ್ಟ್ ಪಿ ಸೈನ್ಸ್. ಅವರು ಅಂದರೆ ಯಕ್ಷಗಾನ, ಭರತನಾಟ್ಯ ಮತ್ತು ಕರಾಟೆ ಎಲ್ಲ ಇದರಲ್ಲಿದ್ದಾರೆ. ನನಗೆ ಒಂದು ಕೆಲಸ ಅವರದ್ದೇ ಆಗ್ತದೆ, ವಾರಕ್ಕೊಮ್ಮೆ ಒಂದೊಂದು ಕ್ಲಾಸ್ ಆದರೆ ಇಡೀ ದಿವಸ 2 ವೀಲರಲ್ಲಿ ಅವರನ್ನು ಕರ್ಕೊಂಡು ಹೋಗಿ ಕರ್ಕೊಂಡು ಬರೋದು, ಅದೆಲ್ಲ ಖುಷಿ ಆಗ್ತದೆ. ಆ್ಯಕ್ಚುಲಿ ನಿಮ್ಮ ಏನೆಲ್ಲ ಕನಸಿತ್ತು ಅದನ್ನು ನೀವು ಮಕ್ಕಳ ಇದರಲ್ಲಿ ಮಾಡ್ತಾ ಇರ್ತೇನೆ. ಅಂದರೆ ನಮಗೆ ಆಗ ಅಂದರೆ ಎನ್ಕರೇಜ್ ಮಾಡಿದ್ದಾರೆ, ಆದರೆ ಆಗ ಆಗಿನ ಪರಿಸ್ಥಿತಿ ಕಷ್ಟ ಇತ್ತು. ಅಂದರೆ ಈಗಿನ ಮಕ್ಕಳಿಗೆ ಈಗಿನ ಪರಿಸ್ಥಿತಿ ಸ್ವಲ್ಪ ಆದರೂ ಯಾರು ಅಷ್ಟು ಕಷ್ಟ ಅಂತಿಲ್ಲ, ಸ್ವಲ್ಪ ಮುಂಚೆಗೆ ಹೋಲಿಸಿದರೆ ಆಗ್ಬೋದು. ಅದಕ್ಕೋಸ್ಕರ ನಮ್ಮ ಎಂಥ ಡಿಸೈರ್ಮೆಂಟ್ ಅಂದರೆ ಮಕ್ಕಳಿಗೆ ಎಷ್ಟು ಅಂತ ಆಸೆ ಉಂಟು ಅವರಿಗೆ ಫುಲ್ಫಿಲ್ ಮಾಡ್ಕೊಳ್ಳುವಂಥ. ಅಂದರೆ ನನ್ನ ಮಕ್ಕಳಿಗೆ ನಾನು ಎನ್ಕರೇಜ್ ಮಾಡ್ತೇನೆ ತುಂಬ. ಒಂದು ಸ್ಟೀಮ್ ಆಯಿತು ಸಾಕು ಅಂತ ಅನಿಸುತ್ತಲ್ಲ? ಹೌದು. ಇನ್ನು ಅದರ ಬಿಸಿಯಲ್ಲೇ ಮತ್ತೆ ಬೇಯುತ್ತೆ. ಹೌದು, ನಾವು ಒಂದು ಹಾಕಿ ಇಡ್ತೇವೆಲ್ಲ ತುಂಬ ಹೊತ್ತು, ಅಂದರೆ ಆಗಲೇ ಮುಚ್ಚಳ ತೆಗೆಯಲ್ಲ ಹಾಗೆ. ಇದು ಈಗ ನೀವು ಇದಕ್ಕೆ ಸೈಡಿಗೆ ಚಿಕನ್ ಇದು ವೆಜ್ಜಲ್ಲಿ ಆದರೆ ಏನೆಲ್ಲ ಮಾಡ್ತೀರಿ? ನಾನು ವೆಜ್ಜಲ್ಲಾದರೆ ಇದು ಕೆಲಸ ಎಲ್ಲ ಇದು ನಿಂದು ಇದು ಉಂಟಲ್ಲ ಪನ್ನೀರ್ದು ಮಾಡ್ತೇನೆ, ಅದು ಒಳ್ಳೇದಾಗ್ತದೆ. ಪಾಲಕ್ ಪನ್ನೀರ್ ಗ್ರೇವಿ ಒಳ್ಳೇದಾಗ್ತದೆ, ಒಳ್ಳೆ ಕಾಂಬಿನೇಷನ್. ಈ ದಾಲ್ ಕೂಡ ಇದ್ರು ದಾಲ್ ನಾವು ಮನೆಯಲ್ಲಿ ಜಾಸ್ತಿ ದಾಲ್ ಕೂಡ ಮಾಡ್ತೇವೆ ಬೆಳಿಗ್ಗೆ. ಅಂದರೆ ಹೀಗೆ ಮಾಡಿ ಮತ್ತೆ ದಾಲಲ್ಲಿ ತಿಂದು ಹೋಗ್ತಾರೆ ಮಕ್ಕಳು, ದಾಲ್ ಕೊಡ್ತೇವೆ ಜಾಸ್ತಿ. ನನ್ನ ತಂಗಿ ಕೂಡ ಮಾಡ್ತಾಳೆ ಜಾಸ್ತಿ, ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ. ಅಂದರೆ ನಮ್ಮ ಮಕ್ಕಳು ಏನಾದರೂ ತಿನ್ನದಿದ್ರು ಈಗೆಲ್ಲ ಮಾಡಿಕೊಟ್ರೆ ಅದರಲ್ಲಿ ಡಿಶಲ್ಲೆಲ್ಲ ಇನ್ಕ್ಲೂಡ್ ಆಗಿರ್ತಾರಲ್ಲ, ಅದು ದೇಹದೊಳಗೆ ಈಗ ವೆಜ್ ಪುಲಾವ್ ಎಲ್ಲ ಮಾಡಿದ್ರೆ ಕಡೆ ಕ್ಯಾರೆಟ್ ಹೀಗೆ ತಿನ್ನಲ್ಲ ಮಕ್ಕಳೆಲ್ಲ ಬೀನ್ಸ್ ಎಲ್ಲ. ಮಾತಾಡ್ತಾ 1-2 ನಿಮಿಷದಲ್ಲೇ ಬಿಟ್ಟು ಇದಲ್ಲ. ಪರ್ಫೆಕ್ಟ್ಲಿ ಕುಕ್ಡ್ ಅಲ್ಲ, ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ಅದು ಡ್ರೈ ಆಗಿ ಬರ್ತದೆ. ಸ್ವಲ್ಪ ಹೊತ್ತು ಬಿಡಬೇಕು ಡ್ರೈ ಆಗಲಿಕ್ಕೆ. ಹಾಗೆ ಬಿಸಿ 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 ಗೀ ರೈಸ್. ಎಸ್, ಗೀ ರೈಸ್. ಸೊ ಒಳ್ಳೆ ಅರೋಮಾ ಬರ್ತಾ ಇದೆ, ನೋಡೋಣ ಹೇಗಿದೆ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಓಕೆ, ಬಿಸಿ ಬಿಸಿಯಾದಂಥ ಗೀ ರೈಸ್ ಏನೋ ತಯಾರಾಯಿತು. ಯೂಶ್ವಲಿ ನಾವು ಕೂಡ ಗೀ ರೈಸ್ ಮಾಡ್ತೀವಿ ಅಂತ ಹೇಳಿದರೆ ಇದು ತುಂಬ ಡಿಫ್ರೆಂಟ್ ಇದೆ. ಸೊ ನಾನು ಈ ಟೈಪ್ ಮಾಡೋದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಘೀ ರೈಸ್ ತಯಾರಿಸುವ ವಿಧಾನ: ಮೊದಲಿಗೆ ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ ಹಾಗೂ ತುಪ್ಪ ಹಾಕಿ ನೀರಿನಲ್ಲಿ ನೆನೆಸಿದ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಪುಲಾವ್ ಎಲೆ, ಕರಿಮೆಣಸು, ಏಲಕ್ಕಿ, ಒಣ ದ್ರಾಕ್ಷಿ, ಗೋಡಂಬಿ, ಹಸಿಮೆಣಸು, ಈರುಳ್ಳಿ ಎಲ್ಲವನ್ನು ಒಂದಾದ ಮೇಲೊಂದು ಹಾಕಿ ಒಗ್ಗರಣೆ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಕಪ್ ಹಾಲು, 1 ಕಪ್ ಬೆಳ್ತಿಗೆ ಅಕ್ಕಿ, 3-4 ಚಮಚದಷ್ಟು ಮೊಸರು ಹಾಕಿ ಹುರಿಯಿರಿ. ನಂತರ ಅಕ್ಕಿಯ 2 ಪಟ್ಟು ನೀರು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ವಿಸಿಲ್ ಬರುವವರೆಗೂ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಘೀ ರೈಸ್ ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.